ಕೇಂದ್ರವನ್ನು ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರವನ್ನು ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಇಳಿಯಲೇಬೇಕು, 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 ಮತ್ತೆ ಬರಲೇಬೇಕು, 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 ಬರಲೇಬೇಕು. ಆದ್ಮೇಲೆ ಉಳ್ಳಾಳ ಮತ್ತು ಮಣಿಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರ ಕೈಗೊಂಡಂತ ಏನು ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನು ಬದಲಾಯಿಸಿದಂತ ಒಂದು ರೀತಿಯ ವಿರುದ್ಧ ಹೋರಾಟದ ಮುಂಚೂಣಿಯಲ್ಲಿರ್ತಕ್ಕಂಥ ತಮಗೆಲ್ಲರಿಗೂ ಹೃದಯಸ್ಪರ್ಶಿ ವಂದನೆಗಳನ್ನು ಸಲ್ಲಿಸಿಕೊಂಡು ನಾನು ಇಷ್ಟನ್ನೇ ಹೇಳಬಲ್ಲೆ. ಇವತ್ತು ನಾವು ತಾಯಿಯ ಗರ್ಭದಿಂದ ಬಂದಾಗ ನಮ್ಮ ಬಾಯಲ್ಲಿ ಬರುವಂತಹ ಮೊದಲ ಶಬ್ದ ಅಮ್ಮ. ನಾವು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ದಶೆಯಲ್ಲಿ 1ನೇ ತರಗತಿ ಹೋದಾಗ ನಮಗೆ ಪ್ರಥಮವಾಗಿ ಸಿಗುವಂತಹ ಭಾವಚಿತ್ರ ಯಾವುದಂತ ಕೇಳಿದ್ರೆ ಅದು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ಅನ್ನೋದನ್ನು ನಾವು ಯಾವತ್ತೂ ಮರೆಯುವುದಿಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮೋದಿಜಿಯವರೇ ಇರಲಿ ಅಥವಾ ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡರಲ್ಲಿ ಪ್ರಧಾನಮಂತ್ರಿ ಆಗಿರಲಿ, ಆದರೆ ಅದರ ಮೂಲ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟದ್ದೇ ಹೊರತು ಬೇರೆ ಯಾರಿಂದಲೂ ಇದು ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಇವತ್ತು ಮಹಾತ್ಮ ಗಾಂಧೀಜಿಯವರಂತ ಸ್ವಾತಂತ್ರ್ಯ ಹೋರಾಟದ ನೇತೃತ್ವ ವಹಿಸಿದಂತ ಒಬ್ಬ ಸಜ್ಜನ, ಸರ್ವರನ್ನ ಸಮಬಾಲಾಗಿ ನೋಡುವಂತ ದಿಟ್ಟ ಹೋರಾಟಗಾರನ ಹೆಸರನ್ನ ಬದಲಾಯಿಸುವಂತ ರೀತಿಯಲ್ಲಿ ನೀವು ಹೋಗಿದ್ದೀರಲ್ಲ ನರೇಂದ್ರ ಮೋದಿ ಅವರೇ, ನಿಮ್ಗಿದು ನಾಚಿಕೆ ಆಗುವುದಿಲ್ಲವೇ? ನಿಮ್ಗಿದು ನಾಚಿಕೆ ಆಗುವುದಿಲ್ಲವೇ? ನೀವು ಕೂಡ ಬಾಲ್ಯದಲ್ಲಿ ಅಥವಾ ಈಗಲೂ ಕೂಡ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಹೇಳಲಿಕ್ಕೆ ನಿಮ್ಮ ಬಾಯಿಂದ ಆಗುವುದಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ನಾಚಿಕೆಟ್ ಅಂತ ವಿಷಯ ಯಾವುದಪ್ಪ? ಯಾವುದು? ನಮ್ಮ ಮನಸ್ಸೊಳಗೆ ನೊಂದು ನಾವು ಹೇಳ್ತಾ ಇದ್ದೇವೆ. ಇವತ್ತು ಈ ತೊಕ್ಕೋಡು ಅಂತಕ್ಕಂಥ ಪ್ರದೇಶದಲ್ಲಿ ನಾವು ಇವತ್ತು ಇರಬೇಕಾದ್ರೆ ಕೂಡ ಅದು ಮಹಾತ್ಮ ಗಾಂಧೀಜಿಯವರು ಅಂದು ನಮಗೆ ಕೊಟ್ಟಂತ ಸ್ವಾತಂತ್ರ್ಯ ಹೋರಾಟದ ಫಲ ಅನ್ನೋದನ್ನ ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಭಾರತದ ಅರ್ಥಶಾಸ್ತ್ರಜ್ಞ, ಇಡೀ ಭಾರತವೇ ಬೊಟ್ಟು ಮಾಡುವಂತೆ, ಇಡೀ ವಿಶ್ವವೇ ಬೊಟ್ಟು ಮಾಡುವಂತೆ ತೋರಿಸಿದಂತ ಭಾರತದ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರು ಕೂಡ ಗ್ರಾಮೀಣ ಪ್ರದೇಶದ ಬಡವರು, ಕೂಲಿ ಕಾರ್ಮಿಕರು ಅವರು ಸ್ವಾವಲಂಬಿಗಳಾಗಿ ಬದುಕಬೇಕು, ಅವರು ಹೊಟ್ಟೆಗೆ ಅನ್ನ ಇಲ್ಲದೆ ಇರಬಾರ್ದು, ಅವರ ಬದುಕು ಇನ್ನೊಂದು ಮನೆಗೆ ಹೋಗಬಾರ್ದು, ತಾನು ದುಡಿದು ತಾನು ತಿನ್ನಬೇಕು ಎಂಬ ಹಂಬಲದಿಂದ ಮನಮೋಹನ್ ಸಿಂಗ್ ಅವರು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಅಂತಕ್ಕಂಥ ಯೋಜನೆಯನ್ನು ತಂದಾಗ ಅದಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಇಡಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು ದುಡಿ, ನೀನು ದುಡಿಬೇಕು. ಅವರ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಜೀವನವೇ ನಿಮ್ಮ ಸಂದೇಶ, ನನ್ನ ಜೀವನವೇ ನಿಮ್ಮ ಸಂದೇಶ ಅನ್ನೋದನ್ನ ಹೇಳಿದಂತ ಈ ರಾಷ್ಟ್ರ ಕಂಡ ಒಬ್ಬ ಧೀಮಂತ ವ್ಯಕ್ತಿ ಅಂತ ಹೇಳಿದ್ರೆ ಅದು ಮಹಾತ್ಮ ಗಾಂಧೀಜಿಯವರು. ಇವತ್ತು ನಾವು ಬೀದಿಗೆ ಇಳಿತಾ ಇದ್ದೇವೆ ಯಾಕೆಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದು ನೀವು ತೆಗೆದಿದ್ದೀರಲ್ಲ, ಆ ತೆಗೆದು ಯಾವ ಅರ್ಥಕ್ಕೆ ನೀವು ತೆಗೆದಿದ್ದೀರಿ? ಅವರು ಏನು ನಿಮಗೆ ತಪ್ಪು ಮಾಡಿದ್ದಾರೆ, ಅವರಿಂದ ತಪ್ಪಾದ್ರೂ ಏನು ಅನ್ನುವುದನ್ನ ನೀವು ನಮಗೆ ಉತ್ತರ ಕೊಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಇದು ಕೇವಲ ಇಲ್ಲಿಗೆ ಸೀಮಿತವಾಗಿರುವ ಹೋರಾಟ. ಇದು ಮತ್ತೆ ನಾವು ಬುಗಿಲಾಗುತ್ತೇವೆ. ಏನು ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದರಾದ್ರೆ ನಿಮ್ಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮತ್ತು ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ, ವಿದ್ಯಾರ್ಥಿ ಶಕ್ತಿಗಳನ್ನ ತಡೆಯಲು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಆಸ್ತಿ ಅನ್ನೋದನ್ನ ನಾವು ಯಾವತ್ತೂ ನೆನಪಿಡುತ್ತೇವೆ ಅಂತಕ್ಕಂಥ ಮಾತನ್ನು ಮಾತ್ರ ಈ ಸಂದರ್ಭ ಹೇಳಿಕೊಂಡು, ಮತ್ತೊಮ್ಮೆ ನಿಮ್ಗೆ ಧಿಕ್ಕಾರವಿರಲಿ ಅಂತಕ್ಕಂಥ ಧಿಕ್ಕಾರದ ಘೋಷಣೆಗಳೊಂದಿಗೆ ಕೇಂದ್ರ ಸರ್ಕಾರಕ್ಕೆ